ಕರ್ನಾಟಕ ಕೇರಳ ಗಡಿಭಾಗದ ಪ್ರದೇಶಗಳಾದ ಮಂಜೇಶ್ವರ, ಪೆರ್ಲಾ, ಬದಿಯಡ್ಕ, ಕುಂಬ್ಳೆ ಈ ಒಂದು ಪ್ರದೇಶಗಳ ಹೆಸರನ್ನು ಬದಲಾಯಿಸಲು ಕೇರಳ ಸರ್ಕಾರ ಚಿಂತನೆ ನಡೆಸಿದೆ. ಈ ಬಗ್ಗೆ ಕನ್ನಡ ಅಭಿಮಾನಿಗಳಿಂದ ತೀವ್ರವಾದಂಥ ಆಕ್ರೋಶ ವ್ಯಕ್ತವಾಗಿದ್ದು, ಸಿಎಂ ಯಡಿಯೂರಪ್ಪ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ಅವರಿಗೆ ಈ ನಿರ್ಧಾರ ಕೈಬಿಡುವಂತೆ ಮನವಿ ಮಾಡಿದ್ದಾರೆ. ಈ ಮಧ್ಯೆ ಕೇರಳ ಸ್ಥಳೀಯ ಆಡಳಿತ ಸಚಿವ ಗೋವಿಂದನ್ ಈ ವಿಚಾರ ಆಧಾರರಹಿತ ಎಂದಿದ್ದರೆ ಕೇರಳ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಎಕೆಎಂ ಅಶ್ರಫ್ ಈ ಸುದ್ದಿಯನ್ನು ಸ್ಪಷ್ಟಪಡಿಸಿದ್ದಾರೆ. ಏನಂದರೆ ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಕೇರಳ ಸರ್ಕಾರ ಕೈಗೊಂಡಿಲ್ಲ ಅನ್ನೋದು ಮಾತನ್ನು ಹೇಳಿದ್ದಾರೆ. ಹಾಗೆ ರಾಜ್ಯ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಅರವಿಂದ ಲಿಂಬಾವಳಿ, ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮನು ಬಳಿಗಾರ್ ಈ ಒಂದು ನಿರ್ಧಾರವನ್ನು ಬಹಳಷ್ಟು ತೀವ್ರವಾಗಿ ವಿರೋಧಿಸಿದ್ದಾರೆ. ಈಗಾಗಲೇ ಮಂಜೇಶ್ವರ, ಕುಂಬ್ಳೆ, ಬದಿಯಡ್ಕ, ಪೆರ್ಲಾ, ನೆಲ್ಲಿಕುಂಚೆ ಈ ಎಲ್ಲ ಪ್ರದೇಶಗಳನ್ನು ಬೇರೆ ಹೆಸರಿನಿಂದ ಅಂದರೆ ಮಲಯಾಳೀಕರಣಗೊಳಿಸೋದಕ್ಕೆ ಕೇರಳ ಸರ್ಕಾರ ಚಿಂತನೆ ನಡೆಸಿದೆ ಎನ್ನುವುದರ ಬಗ್ಗೆ ಒಂದು ಮಾಹಿತಿ ಕೇಳಿ ಬಂದಿತ್ತು. ಬಹಳಷ್ಟು ಪ್ರದೇಶಗಳೇನೆಂದರೆ ಮಂಜೇಶ್ವರ ಅನ್ನೋದು ಮಂಜೇಶ್ವರಂ, ನೆಲ್ಲಿಕುಂಜ ಅನ್ನೋದು ನೆಲ್ಲಿಕುನ್ನು, ಹಾಗೆ ಕುಂಬಳೆ ಅನ್ನೋದು ಕುಂಬಳ, ಮತ್ತು ಬದಿಯಡ್ಕ ಪ್ರದೇಶಗಳಿಗೆ, ಪೆರ್ಲಾ ಪ್ರದೇಶದಲ್ಲಿರುವಂತಹ ಹಲವಾರು ಹೆಸರುಗಳಿಗೆ ಇವೆಲ್ಲವೂ ಕೂಡ ಒಂದಷ್ಟು ರೀತಿಯಿಂದ ಬದಲಾವಣೆ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಕೇರಳ ಸರ್ಕಾರ ಕೈಗೊಂಡಿತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದ್ದಂತೆ ಕನ್ನಡಿಗರು, ಅದರಲ್ಲೂ ಗಡಿನಾಡಿನ ಕನ್ನಡಿಗರು ತೀವ್ರವಾದಂತಹ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ಏನಂದರೆ ಗಡಿನಾಡು ಕನ್ನಡಿಗರಿಗೆ ಇದೊಂದು ಹೆಮ್ಮೆಯ ಮತ್ತು ಪ್ರತಿಷ್ಠೆಯ ವಿಷಯ. ಈ ಕಾರಣದಿಂದಾಗಿ ಈ ರೀತಿಯಾದಂಥ ಬದಲಾವಣೆಗಳನ್ನು ಮಾಡಬೇಡಿ ಅನ್ನುವಂತಹ ಮನವಿಯನ್ನು ರಾಜ್ಯದ ಮುಖ್ಯಮಂತ್ರಿ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ಅವರಿಗೆ ಪತ್ರ ಮುಖೇನ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ಮಂಜೇಶ್ವರದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಹರ್ಷದ್ ವರ್ಕಾಡಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಹರ್ಷದ್ ವರ್ಕಾಡಿ ಅವರೇ. ಸರ್, ಈ ಒಂದು ಹೆಸರನ್ನ ಬದಲಾಯಿಸುವ ಪ್ರಕ್ರಿಯೆ ಅಥವಾ ಈ ಬಗ್ಗೆ ಏನಿದೆ ಸರ್ ಮಾಹಿತಿ? ಹೆಸರನ್ನು ಬದಲಾಯಿಸುವ ಪ್ರಕ್ರಿಯೆ ಬಗ್ಗೆ ಈಗಾಗಲೇ ಒಂದು ವಿವಾದವಿದೆ. ಕರ್ನಾಟಕದ ಮುಖ್ಯಮಂತ್ರಿ ಯಡಿಯೂರಪ್ಪರವರು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರಿಗೆ ಈಗಾಗಲೇ ಒಂದು ಕಾಗದವನ್ನು ಬರೆದಿದ್ದಾರೆ. ಆ ಬಳಿಕ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ, ಇದು ಸರಿಯಲ್ಲ ಅಂತ ಹೇಳಿ. ವಾಸ್ತವವಾಗಿ ಕೇರಳ ಸರ್ಕಾರ ಯಾವುದೇ ಅಧಿಕೃತ ದಾಖಲೆಯೊಂದಿಗೆ ಇಲ್ಲಿ ಸ್ಥಳನಾಮವನ್ನು ಬದಲಾವಣೆ ಮಾಡಲಿಲ್ಲ. ಯಾಕೆಂತ ಹೇಳಿದ್ರೆ 2019ರಲ್ಲಿ ಮೈರೆ ಗ್ರಾಮವನ್ನು ಶೇಣಿ ಗ್ರಾಮವಾಗಿ ಯನ್ಮಕಜೆ ಗ್ರಾಮ ಪಂಚಾಯತಿನ ಮೈರೆ ಎಂಬಂತಹ ಒಂದು ಗ್ರಾಮವನ್ನೇ ಶೇಣಿ ಗ್ರಾಮವನ್ನಾಗಿ ಅಧಿಕೃತವಾಗಿ ಬದಲಾವಣೆ ಮಾಡಿದೆ. ಆ ಸಂದರ್ಭದಲ್ಲಿ ಯಾರು ಕೂಡ ಒಂದು ಅಕ್ಷರ ಮಾತನಾಡಲಿಲ್ಲ. ಆ ಸಂದರ್ಭದಲ್ಲಿ ಅದಕ್ಕೆ ಎಲ್ಲ ರೀತಿಯ ಸಲಹೆ ಸಹಕಾರ ಮತ್ತು ಬೆಂಬಲವನ್ನು ಸೂಚಿಸಿದವರು ಇಲ್ಲಿನ ಕನ್ನಡಿಗರು, ಯಾರು ಕೂಡ ಮಾತಾಡಲಿಲ್ಲ. ಈಗ ಅಧಿಕೃತವಾಗಿ ಕೇರಳ ಸರ್ಕಾರ ಸುತ್ತೋಲೆಯ ಮೂಲಕ, ಗೆಜೆಟ್ ಪಬ್ಲಿಕೇಶನ್ ಮೂಲಕ ಯಾವುದೇ ಒಂದು ಸ್ಥಳದ ಹೆಸರನ್ನು ಬದಲಾವಣೆ ಮಾಡಲಿಲ್ಲ. ಇದು ವಿವಾದ ಹೇಗೆ ಆಯಿತು ಎಂಬುದೇ ಒಂದು ಅಂದ್ರೆ ಉತ್ತರ ಸಿಗ್ತಾ ಇಲ್ಲ. ಹೇಗೆ ವಿವಾದ ಹರ್ಷದ್ ವರ್ಕಾಡಿ ಅವರೇ, ನೀವು ಬಹುಶಃ ನೀವು ಈ ಒಂದು ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ತೊಡಗಿಸಿಕೊಂಡವರು ನೀವು. ಯಾಕಂದ್ರೆ ನೀವು ಒಬ್ಬರು ಗಡಿನಾಡಿ ಕನ್ನಡಿಗರಾಗಿ ಈ ಒಂದು ವಿಚಾರ ಒಂದು ಮುನ್ನೆಲೆಗೆ ಬಂದಾಗ, ಯಾಕಂದ್ರೆ ಹಿನ್ನೆಲೆಯಲ್ಲಿ ಇದ್ದಂತ ವಿಚಾರ ಮುನ್ನೆಲೆಗೆ ಬಂದಾಗ ಬಹುಶಃ ಯಾವ್ದಾದ್ರು ಕಾರಣ ಇದ್ರೆ ಈ ತರ ಒಂದು ಸುದ್ದಿ ಬರೋದಕ್ಕೆ ಸಾಧ್ಯನಾ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ? ಇಲ್ಲ, ಇದರ ಸಮಸ್ಯೆ ಅಂತ ಹೇಳಿದ್ರೆ ಇಲ್ಲಿ ಸ್ಥಳನಾಮ ವಿವಾದದ್ದು ಇದು ಬದಲಾವಣೆ ಆಗ್ತಾ ಇದೆ ಅಂತ ಹೇಳುವುದಕ್ಕೆ ಈ ಗವರ್ನೆನ್ಸ್ ಎಂಬಂತ ವ್ಯವಸ್ಥೆಯನ್ನು ಕೇರಳ ಸರ್ಕಾರ ಜಾರಿ ಮಾಡಿತ್ತು.
ಸರಿ. ಆವಾಗ ಕಾಸರಗೋಡು ಜಿಲ್ಲೆಯಲ್ಲಿ ಈ ಡಿಸ್ಟ್ರಿಕ್ಟ್ ಎಂಬಂತ ಒಂದು ವ್ಯವಸ್ಥೆ ಸರ್ಕಾರ ಹೆಚ್ಚಿಗೆ ಮಾಡಿತ್ತು. ಎಸ್. ಈ ಡಿಸ್ಟ್ರಿಕ್ಟ್ ವ್ಯವಸ್ಥೆ ಜಾರಿಗೆ ಮಾಡಿದಾಗ ಎಲ್ಲವೂ ಕೂಡ ಕಂಪ್ಯೂಟರ್ ಮೂಲಕ ಇದು ಸರ್ಕಾರಿ ಕಡತಗಳು ದಾಖಲೆಗಳು ಎಲ್ಲವೂ ಕಂಪ್ಯೂಟರೀಕರಣಗೊಂಡಾಗ ಆ ಸಂದರ್ಭದಲ್ಲಿ ಕೆಲವೊಂದು ಸ್ಥಳದ ಹೆಸರುಗಳ ಉಚ್ಚಾರಗಳು ಅದು ಆದ್ರಿಂದ ಮಲಯಾಳ ಭಾಷೆಗೆ ತರ್ಜುಮೆ ಆಗುವಾಗ ಗೂಗಲ್ ಟ್ರಾನ್ಸ್ಲೇಷನ್ ಮಾಡುವಾಗ ಈ ಒಂದು ಸಮಸ್ಯೆ ಎದುರಾಗಿದೆ. ಹೌದು, ಇದು ಸರ್ವೇ ಸಾಮಾನ್ಯವಾದ ವಿಚಾರ. ಇದು ಸರ್ವೇ ಸಾಮಾನ್ಯವಾದಂತ ವಿಚಾರ. ಬಹುತೇಕ ಒಂದು ಟ್ರಾನ್ಸ್ಲೇಷನ್ ಮಾಡುವಾಗ ಅದು ಹೆಚ್ಚು ಕಮ್ಮಿ ಆಗುತ್ತೆ. ಆಗ್ತದೆ. ಈಗ ಕಾಪು ಎಂಬಂತ ಒಂದು ಹೆಸರನ್ನು KAUP ಅಂತ ಬರೀತಾರೆ. ಅದನ್ನು ಗೂಗಲ್ ಟ್ರಾನ್ಸ್ಲೇಷನ್ ಗೆ ಹೋದ್ರೆ ಕೌಪು ಆಗ್ತದೆ, ಕಾಪು ಆಗುದಿಲ್ಲ, ಕೌಪು ಆಗ್ತದೆ. ಇದು ಟ್ರಾನ್ಸ್ಲೇಷನ್ ಅಲ್ಲಿ ಬಂದಂತಹ ಒಂದು ಸಮಸ್ಯೆ. ಈಗ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಿಕ್ಕೋಸ್ಕರ ಇಲ್ಲಿನ ಶಾಸಕರು, ಇಲ್ಲಿನ ಸಂಸದರು ಎಲ್ಲರೂ ಕೂಡ ಮಧ್ಯಸ್ಥಿಕೆ ವಹಿಸಿ ಈಗ ಈ ಒಂದು ವಿವಾದ. ನೀವು ನಮ್ಮ ಗಡಿನಾಡು ಕನ್ನಡಿಗರಿಗೆ ಏನ್ ಹೇಳ್ತೀರಿ ಸರ್? ಹರ್ಷದ್ ಅವರೇ, ಗಡಿನಾಡು ಕನ್ನಡಿಗರಿಗೆ ಏನ್ ಹೇಳ್ತೀರಿ ಈ ಬಗ್ಗೆ? ಯಾವುದೇ ರೀತಿಯ ತಲೆಬಿಸಬೇಡ. ಈ ಒಂದು ವಿವಾದದ ಬಗ್ಗೆ ಗಡಿನಾಡು ಕನ್ನಡಿಗರಿಗೂ ಆಶ್ಚರ್ಯವಾಗಿದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಕೆಲವೊಂದು ಹೆಸರುಗಳನ್ನು ಜನಜನಿತವಾಗಿ ಬದಲಾವಣೆ ಮಾಡಿದ್ದಾರೆ. ಯಾಕಂದ್ರೆ ನೆಲ್ಲಿಕುಂಜೆಯನ್ನು ಅಲ್ಲಿ ಮಲಯಾಳಿ ಪ್ರಾಬಲ್ಯ ಬಂದಾಗ ನೆಲ್ಲಿಕುಂಜ ಆಗಿದೆ, ಸಿರಿಕುಂಜೆಯನ್ನು ಮಲಯಾಳಿ ಪ್ರಾಬಲ್ಯ ಬಂದಾಗ ಸಿರಿಕುಂಜ ಆಗಿದೆ, ದೈಗೋಳಿಯನ್ನು ಹವ್ಯಕರ ಪ್ರಾಬಲ್ಯ ಬಂದಾಗ ಸಸಿಗೋಳಿ ಆಗಿದೆ, ದೈಗೋಳಿಯನ್ನು ಸಸಿಗೋಳಿ ಮಾಡ್ತಾರೆ. ನಿಮ್ಗೆ ಗೊತ್ತಿರಬಹುದು, ಮುಡಿಪತ್ರ ಹೂಪಾಡಿ ಕಲ್ಲು ಅಂತ ಇತ್ತು, ಅಲ್ಲಿ ಏನಾಯ್ತು ಹೂ ಹಾಕುವ ಕಲ್ಲು ಅಂತ ಮಾಡಿದ್ರು. ಈಗ ಇನ್ನೂ ಶಾರ್ಟ್ ಆಗಿ ಅಕ್ಕಿ ಕಲ್ಲು ಅಂತ ಮಾಡ್ತಾರೆ. ಇಂತ ಒಂದು ಜನಜನಿತವಾದ ಬದಲಾವಣೆ ಬಂದಿದೆ ಹೊರತು ಸರ್ಕಾರ ಅಧಿಕೃತವಾಗಿ ದಾಖಲೆಯಲ್ಲಿ ಗಜೆಟ್ ನೋಟಿಫಿಕೇಶನ್ ಮಾಡಿಕೊಂಡು ಯಾವುದೇ ಹೆಸರನ್ನು ಬದಲಾವಣೆ ಮಾಡಿದ್ರೆ ಅದು ಮೈರೆ ಎಂಬಂತ ಒಂದು ಗ್ರಾಮ. ಮೈರೆ ಎಂಬುದು ಮಲಯಾಳಿಗರಿಗೆ ಅಶ್ಲೀಲ ಪದವಾದ ಕಾರಣ ಆ ಮೈರೆ ಎಂಬ ಪದವನ್ನು ಬದಲಾವಣೆ ಮಾಡಿ ಶೇನಿ ವಿಲೇಜ್ ಗ್ರಾಮ ಅಂತೇಳಿ ಮಾಡಿದ್ದಾರೆ. ಸಂದರ್ಭದಲ್ಲಿ ಒಂದು ಅಕ್ಷರವನ್ನು ಕೂಡ ಯಾರು ಮಾತಾಡಲಿಲ್ಲ. ಇದು 2019ರಲ್ಲಿ ನಡೆದ 16ರಲ್ಲಿ ನಡೆದ ಘಟನೆ. ಬಳಿಕ ಯಾವುದೇ ರೀತಿಯ ಕಾಸರಗೋಡು ಜಿಲ್ಲೆಯಲ್ಲಿ ಅಧಿಕೃತವಾಗಿ ಸರ್ಕಾರದ ವತಿಯಿಂದ ಯಾವುದೇ ಹೆಸರು ಬದಲಾವಣೆ ಆಗಲಿಲ್ಲ. ಜನಜನಿತವಾಗಿ ಬದಲಾವಣೆ ಆಗಿದೆ. ಕೆಲವೊಂದು ಕಂಪ್ಯೂಟರ್ ಸಮಸ್ಯೆ ಪ್ರಾಬ್ಲಮ್ನಿಂದಾಗಿ ಈ ಒಂದು ಸಮಸ್ಯೆ ಬಂದಿದೆ. ಅದನ್ನು ಪರಿಹರಿಸಲಿಕ್ಕೆ ಸರ್ಕಾರ ನೇತೃತ್ವ ಕೊಡಬೇಕಂತ ನಾನು ಕೇಳಿಕೊಳ್ತೇನೆ. ಆಯ್ತು, ಧನ್ಯವಾದಗಳು ಸರ್ ಮಾಹಿತಿಗಾಗಿ.